ಕರಾವಳಿ ಭಾಗದಲ್ಲಿ ಗೋಕಳ್ಳತನ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಿದೆ. ಈ ಹಿನ್ನೆಲೆಯಲ್ಲಿ ಮೂಡಬಿದ್ರೆ ಶಾಸಕ ಉಮ್ಮನಾಥ್ ಕೋಟ್ಯಾನ್ ಗೋಕಳ್ಳರಿಗೆ ಖಡಕ್ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯ ಶಾಸಕರು ಹಾಗೂ ಹಿಂದೂ ಸಂಘಟನೆಗಳು ಪೊಲೀಸರಿಗೆ ಸರ್ಕಾರಕ್ಕೆ ಈ ಬಗ್ಗೆ ಮನವಿ ಸಲ್ಲಿಸಿದ್ರೂ ಪ್ರಯೋಜನವಾಗಿಲ್ಲ. ಹೀಗಾಗಿ ಮುಲ್ಕಿ ಮೂಡಬಿದ್ರೆ ಶಾಸಕನಾಗಿ ನಾನು ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಸರ್ಕಾರಕ್ಕೆ ಮನವಿಯನ್ನ ಸಲ್ಲಿಸಿದ್ದೇನೆ. ಎಲ್ಲಿ ಯಾರು ಅಕ್ರಮ ಗೋಸಾಗಾಟ ಮಾಡುತ್ತಾರೋ ಅಂತವರನ್ನ ಬಂಧಿಸಿ ಕಠಿಣ ಶಿಕ್ಷೆಯನ್ನ ನೀಡಬೇಕು ಎಂದು ಕರ್ನಾಟಕ ರಾಜ್ಯ ಪೊಲೀಸರಿಗೆ ಖಡಕ್ ಎಚ್ಚರಿಕೆಯನ್ನ ನೀಡಿದ್ದಾರೆ. ಅಂತೆಯೇ ಗೋಮಾತೆಯ ರಕ್ಷಣೆಯಾಗಲೇಬೇಕು ಎಂದು ಪಣ ತೊಟ್ಟಿದ್ದಾರೆ. ಅವ್ಯಾಹತವಾಗಿ ಗೋಕಳ್ಳತನ ನಡೆಯುವಂತದ್ದನ್ನು ನಾವು ಕಾಣ್ತಾ ಇದ್ದೇವೆ. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ನನ್ನ ಶಾಸಕ ಮಿತ್ರರು, ನಮ್ಮ ಸಂಘಟನೆ, ಪರಿವಾರದ ಸಂಘಟನೆಯ ಪ್ರಮುಖರು ಇವತ್ತು ಹಲವಾರು ಸಲ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರೂ ಪ್ರಯೋಜನ ಕಾಣ್ತಾ ಇಲ್ಲ. ಈಗಾಗಲೇ ನಾನು ಸಹ ಮೂಡಬಿದ್ರೆ ಕ್ಷೇತ್ರ ಮುಲ್ಕಿಯಲ್ಲಿ ಪೊಲೀಸ್ ಅಧಿಕಾರಿಗಳಿಗೆ ಸ್ಪಷ್ಟವಾದ ಸೂಚನೆಯನ್ನು ಕೊಟ್ಟಿದ್ದೇನೆ, ನಿರ್ದೇಶನವನ್ನು ಕೊಟ್ಟಿದ್ದೇನೆ. ಅಕ್ರಮವಾಗಿ ಗೋಸಾಗಾಟ ಮಾಡುವಂತಹದ್ದು, ಹಟ್ಟಿಯಿಂದ ಕದಿದು ಮತ್ತು ಮೇಲಿಗೆ ಬಿಟ್ಟಂತಹ ದನಗಳನ್ನು ಕದಿದು ಇವತ್ತು ಸಣ್ಣ ಕಾರುಗಳಲ್ಲಿ ತುಂಬಿಸಿಕೊಂಡು ಹೋಗುವಂತಹ ಹೇಯ ಕೃತ್ಯವನ್ನ ನಾನು ಖಂಡಿಸ್ತಾ ಇದ್ದೇನೆ. ಬಹುಶಃ ಪೊಲೀಸ್ ಇಲಾಖೆ ನಿನ್ನೆ ನಮ್ಮ ಮೂಡಬಿದ್ರೆಯ ಪೊಲೀಸ್ ಅಧಿಕಾರಿಗಳು ಕೋಟೆ ಬಾಗಿಲಲ್ಲಿ ಒಂದು ಸಣ್ಣ ರಿಡ್ಸ್ ಕಾರಲ್ಲಿ 6 ದನಗಳನ್ನ ಕದ್ದುಕೊಂಡು ಹೋಗುವಾಗ ಬಹುಶಃ ಬೆಳಿಗ್ಗೆ 4-4:30 ಗಂಟೆಗೆ ನಿಲ್ಲಿಸದಿದ್ದಾಗ ಶೂಟ್ಔಟ್ ಮಾಡುವ ಮುಖಾಂತರ ಆ ಕಾರಲ್ಲಿದ್ದಂತಹ ಕಳ್ಳರು ಹೊಡಿದ್ದಾರೆ, ಕಾರನ್ನು ಮತ್ತು ದನಗಳನ್ನ ವಶಪಡಿಸಿಕೊಂಡಿದ್ದಾರೆ. ನಿಜವಾಗಿ ಮೂಡಬಿದ್ರೆ ಪೊಲೀಸ್ ಅಧಿಕಾರಿಗಳಿಗೆ ನಾನು ಅಭಿನಂದನೆಗಳನ್ನ ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೇನೆ. ಮತ್ತು ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಮತ್ತು ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಕೋಟ ಶ್ರೀನಿವಾಸ ಪೂಜಾರಿ ಅವರಿಗೆ, ಮಂತ್ರಿಗಳಂತ ಶ್ರೀನಿವಾಸ ಪೂಜಾರಿ ಅವರ ಮೂಲಕ ನಾನು ಸರ್ಕಾರಕ್ಕೆ ಮನವಿಯನ್ನು ಮಾಡ್ತಾ ಇದ್ದೇನೆ. ಇವತ್ತು ಬಡವರ ಒಂದು ಕಾಮಧೇನು ಅಂತ ಹೇಳ್ತೇವೆ ನಾವು, ಏನಂತ ಕೇಳಿದ್ರೆ ನಮಗೆ ಹೊಟ್ಟೆ ತುಂಬಿಸಿದಂತ ಒಂದು ಮನೆಯಲ್ಲಿ ಒಂದು ಗೋಮಾತೆ ಇದ್ರೆ ನಮ್ಮ ಹೊಟ್ಟೆ ತುಂಬುತ್ತದೆ. ಅಂತ ಗೋಮಾತೆಯನ್ನು ಇವತ್ತು ಅಮಾನುಷವಾಗಿ ಕತ್ತುಕೊಂಡು ಹೋಗಿ ವಧೆ ಮಾಡುವಂತದ್ದನ್ನು ಖಂಡಿತವಾಗಿ ನಾವು ಸಹಿಸುತ್ತಿಲ್ಲ. ಆದ್ದರಿಂದ ಪೊಲೀಸ್ ಅಧಿಕಾರಿಗಳಿಗೆ ಎಲ್ಲೆಲ್ಲಿ ಇಂತಹ ಒಂದು ಗೋಕಳ್ಳರಿದ್ದಾರೆ ಅವರನ್ನು ಕೂಡಲೇ ಬಂಧಿಸಬೇಕು, ಅವರಿಗೆ ಕಠಿಣ ಶಿಕ್ಷೆಯನ್ನ ಕೊಡಬೇಕು. ಅದೇ ರೀತಿಯಲ್ಲಿ ನಾನು ನಿನ್ನೆ ಬ್ಯಾಂಗ್ಳೂರಲ್ಲಿ ನಮ್ಮ ಗೃಹ ಸಚಿವರನ್ನ ಭೇಟಿಯಾಗಲಿಕ್ಕೆ ಅವರ ಮನೆಗೆ 2 ಸಲ ಹೋದೆ. ಏನೋ ಒಂದು ಕಾರಣದಿಂದ ನನಗೆ ಅವರು ಸಿಕ್ಕಲಿಲ್ಲ, ಅವರು ಹೊರಗೆ ಹೋಗಿದ್ರು. ಆದ್ರೂ ನಾನು ಸರ್ಕಾರಕ್ಕೆ ಮನವಿಯನ್ನ ಕೊಟ್ಟು ಬಂದಿದ್ದೇನೆ. ಯಾವುದೇ ಕಾರಣಕ್ಕೂ ನಮ್ಮ ಗೋಮಾತೆಯನ್ನು ರಕ್ಷಿಸುವಂತದ್ದು ನಮ್ಮ ಆದ್ಯ ಕರ್ತವ್ಯ. ಇವತ್ತು ಪೊಲೀಸ್ ಇಲಾಖೆ ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಳ್ಳುವುದರ ಮುಖಾಂತರ ಮೂಡಬಿದ್ರೆ ಇರಬಹುದು, ದಕ್ಷಿಣ ಕನ್ನಡ ಇರಬಹುದು, ಕರ್ನಾಟಕ ರಾಜ್ಯದಲ್ಲಿ ಗೋಮಾತೆಯನ್ನು ರಕ್ಷಣೆ ಮಾಡಬೇಕು. ಇಂಥ ಗೋಕಳ್ಳರನ್ನ ಅವರನ್ನು ಬಂಧಿಸಬೇಕು, ಅವರ ಮೇಲೆ ಸೂಕ್ತ ಕ್ರಮವನ್ನ ಕೈಗೊಳ್ಳಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಪೊಲೀಸ್ ಇಲಾಖೆಯನ್ನು ಒತ್ತಾಯಿಸ್ತಾ ಇದ್ದೇನೆ.